ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ವಾ? ನಾನು ಸೂಪರ್ ಆಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಲಾಂಗ್ ಹೇರ್ ಸೀಕ್ರೆಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ನಾನು ಮರ್ಚಿಬಿಟ್ಟು ಹಾಕಿರೋದು, ಇಷ್ಟೇ ಅಲ್ಲ ಹೇರ್ ಇರೋದು. ನೋಡಿ, ನನ್ನ ಲಾಂಗ್ ಹೇರ್ ಸೀಕ್ರೆಟ್ನ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಏನು ಹಾಕೋತೀನಿ, ನನಗೆ ತುಂಬ ಕ್ವಶನ್ ಬರ್ತಾ ಇತ್ತು, ಕೂದಲಿಗೆ ಏನು ಹೇರ್ ಪ್ಯಾಕ್ ಹಾಕೋತಾ ಇದ್ದೀರಾ ಅಥವಾ ಏನು ಎಣ್ಣೆನ ಬಳಸ್ತಾ ಇದ್ದೀರಾ ಅಂತ. ಸೊ ಇವತ್ತು ಹೇಗೂ ಹೇರ್ ಪ್ಯಾಕ್ ನಾನು ಹಾಕೋತಾ ಇದ್ದೆ, ಸೊ ಹಾಗೆ ವಿಡಿಯೋ ಮಾಡೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲ್ಯಾನ್ ಏನೂ ಇರಲಿಲ್ಲ. ಸೊ ಹೇರ್ ಪ್ಯಾಕ್ ಹಾಕೋ ಪ್ಲ್ಯಾನಲ್ಲಿದ್ದೆ ನಾನು, ಬಟ್ ವಿಡಿಯೋ ಮಾಡೋ ಪ್ಲ್ಯಾನಲ್ಲಿ ಇರಲಿಲ್ಲ. ಸೊ ನಿಮಗೂ ಹೆಲ್ಪ್ ಆಗಲಿ ಕೇಳ್ತಾ ಇದ್ದೀರಲ್ವಾ ಅಂತ ಇವತ್ತಿನ ವಿಡಿಯೋದಲ್ಲಿ ನನ್ನ ಹೇರ್ಗೆ ನಾನು ಯಾವ ರೀತಿ ಹೇರ್ ಪ್ಯಾಕ್ನ ಹಾಕೋತೀನಿ, ಇಷ್ಟು ಲಾಂಗ್ ಹೇರ್ ನನ್ನ ಹೇರ್ನ ಯಾವ ರೀತಿ ನಾನು ಕಾಪಾಡ್ಕೋತೀನಿ ಅನ್ನೋದು ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನು ಕೂದಲಿನ ಆರೈಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕೂದಲು ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಹೇರ್ ಪ್ಯಾಕ್ ಆಗಲಿ ಅಥವಾ ಆಯಿಲ್ ಆಗಲಿ ಖಂಡಿತವಾಗ್ಲೂ ಚೆನ್ನಾಗಿ ಅಪ್ಲೈ ಮಾಡಿದರೆ ಮಾತ್ರ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಅದರಲ್ಲಿ ಇವತ್ತು ನಾನು ಹಾಕುವಂಥ ಹೇರ್ ಪ್ಯಾಕ್ ಕೂಡ ಒಂದು ಖಂಡಿತವಾಗ್ಲೂ ನೀವು ಕೂಡ ಫಾಲೋ ಮಾಡಿ. ಹೇರ್ ಫಾಲ್ ಏನಾದರೂ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದನ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ನಾನು. ಇನ್ನು ಹೇರ್ ಫಾಲ್ ಆಗೋಕ್ಕೆ ತುಂಬಾ ರೀಸನ್ಗಳಿರುತ್ತವೆ. ಟೆನ್ಷನ್ ಆಗಲಿ, ಕರೆಕ್ಟಾಗಿ ನೀವು ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ, ಅಥವಾ ನಿಮ್ಮ ಫುಡ್ಡಲ್ಲಿ ಏನಾದರೂ ಏರುಪೇರಾಗಿದ್ರೆ, ಹೀಗೆ ಸಾಕಷ್ಟು ಒಂದು ರೀಸನ್ ಅಂತ ಹೇಳ್ಬೋದು ಹೇರ್ ಫಾಲ್ಗೆ. ಸೊ ಅದೇನೇ ಆಗಿರಲಿ, ಇವತ್ತು ನಾನು ಹೇಳುವಂತಹ ಒಂದು ರೆಮಿಡಿನ ಫಾಲೋ ಮಾಡಿ, ಹಾಗೆ ಯಾವುದೇ ಟೆನ್ಷನ್ ಬೇಡ, ಹಾಗೆ ಫುಡ್ ಹ್ಯಾಬಿಟ್, ಒಂದು ಆರೋಗ್ಯಕರವಾದಂತಹ ಫುಡ್ನ ನೀವು ಫಾಲೋ ಮಾಡಿ. ಖಂಡಿತವಾಗ್ಲೂ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ. ಚೆನ್ನಾಗಿ ನಿದ್ದೆ ಮಾಡಿ, ಹಾಗೆ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡಿ, ಕೂದಲಿನ ಬೂಡ ದುರ್ಬಲ ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಳಿ. ಸ್ನಾನ ಮಾಡುವಾಗ ಶ್ಯಾಂಪು ಅಥವಾ ಸೋಪ್ನ ನೊರೆ ಏನಾದರೂ ಬುಡದಲ್ಲಿ ನಿಂತ್ಕೊಂಡ್ರೆ, ಚೆನ್ನಾಗಿ ನಾವು ತೊಳಿಲಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಡ್ಯಾಂಡ್ರಫ್ ಆಗಿ ಕೂದಲಿನ ಬುಡ ದುರ್ಬಲ ಆಗಿ ಕೂದಲು ಉದುರುವಂತಹ ಸಾಧ್ಯತೆ ಹೆಚ್ಚಾಗಿರ್ತದೆ. ಸೊ ಎಲ್ಲದ್ರ ಬಗ್ಗೆ ಕೂಡ ಸ್ವಲ್ಪ ಮುಂಜಾಗ್ರತೆ ವಹಿಸಿ ಸೊ ಹೇರ್ ಫಾಲ್ನ ನಾವು ಖಂಡಿತವಾಗ್ಲೂ ಕಡಿಮೆ ಮಾಡ್ಕೊಳ್ಬೋದು. ಇವತ್ತು ನಾನು ಹೇರ್ ಪ್ಯಾಕ್ನ ಯಾವ ರೀತಿ ಮಾಡ್ತೀನಿ, ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಫಸ್ಟ್ ಮೆಥಡ್ ಏನು ಅಂತ ಹೇಳಿದ್ರೆ, ಒಂದು ಟೆವಲ್ ಮೇಲೆ ಸ್ವಲ್ಪ ಲವಂಗನ ಹಾಕ್ಕೊಳ್ಳಿ, ಹಾಗೆ ಇದಕ್ಕೆ ಒಂದು ಸ್ವಲ್ಪ ಮೆಂತೆನ ಹಾಕ್ಕೊಳ್ಳಿ. ಮೆಂತೆ ಹಾಕಿದ ನಂತರ ಇದನ್ನು ಒಂದು ಟೈ ಮಾಡಿ ಹಂಚು ಬಿಸಿಯಾಗಿ ಕೆಡಬೇಕು. ಒಲೆ ಮೇಲೆ ದೋಸೆ ಹಂಚು ಅಥವಾ ರೋಟಿ ಬೇಯಿಸೋ ಅಂಥ ಹಂಚು ಯಾವುದೂ ಆಗುತ್ತೆ. ಬಿಸಿ ಮಾಡೋಕ್ಕಿಡಿ. ಬಿಸಿ ನೋಡಿ, ಹೀಗೆ ಇದಕ್ಕೆ ಅದ್ಬಿಟ್ಟು ತೆಗಿಬೇಕು. ಇದು ತುಂಬಾ ಬಿಸಿ ಆಗಬೇಕು. ನಮ್ಮ ಕೂದಲಿನ ಬುಡಕ್ಕೆ ಇಡುವಷ್ಟು, ಎಷ್ಟು ಬಿಸಿ ನಾವು ಇಡ್ಬೋದು ಅಷ್ಟು ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಇದನ್ನ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಹೇರ್ ರೂಟ್ ಇರುತ್ತಲ್ಲ, ಅದಕ್ಕೆ ಈ ರೀತಿಯಾಗಿ ಶೇಕ ಕೊಡ್ತಾ ಹೋಗಬೇಕು. ಪ್ರತಿಯೊಂದು ಸ್ಕಾಲ್ಫಿಗೂ ಕೂಡ ಈ ರೀತಿಯಾಗಿ ಮಾಡ್ತಾ ಹೋಗಿ. ನೋಡಿ, ಇದೇ ರೀತಿಯಾಗಿ ಮಾಡ್ತಾ ಹೋಗಿ. ಈ ಥರ ಮಾಡೋದ್ರಿಂದ ಹೊಸ ಕೂದಲು ಹುಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಕೂದಲಿನ ಬುಡಕ್ಕೆ ಈ ರೀತಿಯಾಗಿ ಶೇಕ ಕೊಡ್ತಾ ಹೋಗಬೇಕು. ಬಿಸಿ ಆರೋಯಿತು ಅಂತ ಹೇಳಿದ್ರೆ ಮತ್ತೆ ಬಿಸಿ ಮಾಡಿ, ಈ ರೀತಿಯಾಗಿ ಮಾಡ್ತಾ ಬನ್ನಿ. ಇದಿಷ್ಟಾದ ನಂತರ ಸೆಕೆಂಡ್ ಮೆಥಡ್ನ ಫಾಲೋ ಮಾಡೋಣ. ಇಲ್ಲಿ ಮೆಂತೆನ ನೆನೆಸಿ ಇಟ್ಟಿದ್ದೀನಿ ನಾನು. ಅವಾಗವಾಗಕ್ಕೆ ಮಾಡ್ಕೊಳ್ಳಿದ್ದು, ಮಾಡಿ ಇಡಬೇಡಿ, ಸ್ಟಾಕ್ ಆಗಿ ಇಡಬೇಡಿ ಫ್ರಿಜ್ಜಲ್ಲೆಲ್ಲ. ಒಂದು ತುಂಡು ಶುಂಠಿ, ಹಾಗೆ ಇದಕ್ಕೆ ಸ್ವಲ್ಪ ನೆನೆಸಿ ಇಟ್ಟಿರುವಂತಹ ಮೆಂತೆನ ಹಾಕೋತಾ ಇದ್ದೀನಿ. ಶುಂಠಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ. ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಬೇಕು, ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಬೇಕು. ನೀರು ಹಾಕಿ ಇದಕ್ಕೆ ತುಂಬ ಅಂಟಂಟಾಗಿ ಮಾಡಬೇಡಿ, ಸ್ವಲ್ಪ ನೀರು ಹಾಕಿನೇ ಇದನ್ನು ರುಬ್ಕೊಳ್ಳಿ. ಇದಕ್ಕೆ ಒಂದು ತುಂಡು ಶುಂಠಿನ ನಾನಿಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಇದನ್ನು ರುಬ್ಕೊಂಡು ಬರೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ತುಂಬ ನೈಸಾಗಿ ಪೇಸ್ಟ್ ಆಗಿದೆ ಇದು. ಇವಾಗ ಒಂದು ಸೋಸ್ಕೊಳ್ಳೋಣ. ಇದನ್ನು ಒಂದು ಕಪ್ಗೆ ಇವಾಗ ಸೋಸ್ಕೋತಾ ಇದ್ದೀನಿ ನಾನು. ಡೈರೆಕ್ಟಾಗಿ ಹಂಗೆ ಅಪ್ಲೈ ಮಾಡಿದ್ರೆ ಅದು ಮೆಂತೆ ಪುಡಿ ಎಲ್ಲ ಕೂದಲಿಗೆ ಹಂಗೆ ಅಂಟ್ಕೊಂಡು ಬಿಟ್ಟಿರುತ್ತೆ, ತೆಗಿಯೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಸೋಸ್ಕೊಂಡು ನಾವು ಮಾಡ್ಕೊಳ್ಬೋದು.
ಈ ಮೆಥಡ್ ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಕೂದಲನ್ನ ಬುಡಕ್ಕೆಲ್ಲ ಶೇಕ ಕೊಟ್ಟು ಆದ ನಂತರ ಪ್ರತಿಯೊಂದು ಬುಡಕ್ಕೂ ಕೂಡ ಕೂದಲಿಗೆ ತಾಗಬೇಕು ಬಿಸಿ ಬಿಸಿಯಾಗಿ ಮೆಂತೆ ಮತ್ತು ಲವಂಗದ್ದು ನಾನು ಶೇಕ ಹೇಳಿದ್ನಲ್ಲ ಅದು ಕೂದಲಿನ ಬುಡಕ್ಕೆ ಕರೆಕ್ಟಾಗಿ ತಾಗಬೇಕು. ಅದು ಆದ ನಂತರ ಈ ಸ್ಟೆಪ್ನ ಫಾಲೋ ಮಾಡಬೇಕು. ಇದು ಇವಾಗ ಸೋಸ್ಕೊಂಡಾಗಿದೆ, ನೋಡ್ತಾ ಇರ್ಬೋದು. ಕೂದಲಿಗೆ ಶೇಕ ಎಲ್ಲ ಕೊಟ್ಟಾಯಿತು ಕಂಪ್ಲೀಟಾಗಿ ಎಲ್ಲ ಕಡೆ ಸ್ಕಾರ್ಫ್ಗೆ ಇಲ್ಲಿ ಎಲ್ಲ ಕಡೆ ನಾನು ಕರೆಕ್ಟಾಗಿ ಶೇಕನ ಕೊಟ್ಟಿದ್ದೀನಿ. ನೀವು ಅಷ್ಟೇ ಹೊಸ ಕೂದಲು ಎಲ್ಲೆಲ್ಲ ಬೆಳೀತಾ ಇದೆ ಸ್ಕಾರ್ಫ್ಗೆ ಮೇಯ್ನಾಗಿ ಅದೇ ರೀತಿಯಾಗಿ ಶೇಕನ ಕೊಡಬೇಕು. ನೀವು ಕಿಚನಲ್ಲಿ ನಿಂತ್ಕೊಂಡು ಕುಟ್ಕೊಳ್ಬೋದು, ಇಲ್ಲಾಂದರೆ ಆರೋಗುತ್ತೆ. ನಾನು ವಿಡಿಯೋ ಶೂಟ್ ಮಾಡೋದಕ್ಕೋಸ್ಕರ ಅಲ್ಲಿ ಕಾವಲಿಗೆ ಬಿಸಿ ಇಟ್ಬಿಟ್ಟು ಇಲ್ಲಿ ಬಂದು ಶೂಟ್ ಮಾಡಿ ಕೊಟ್ಟಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಅದು ಬೇಗನೆ ಆರೋಗುತ್ತೆ. ಸೊ ನೀವು ಕಿಚನಲ್ಲಿ ನಿಂತ್ಕೊಂಡು ಕಾವಲಿಗೆ ಡಿಪ್ ಮಾಡಿ ನೀವು ಶೇಕನ ಕೊಟ್ಕೋಬೋದು. ಇಲ್ಲಿ ಹೇರ್ ಪ್ಯಾಕ್ ರೆಡಿ ಆಗಿದೆ ನಮ್ಮದು. ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಇವಾಗ. ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ, ಖಂಡಿತವಾಗ್ಲೂ ಎಲ್ಲರೂ ಕೂಡ ಲಾಂಗ್ ಹೇರ್ನ ಇಷ್ಟಪಡ್ತಾರೆ. ಸೊ ಹೊರಗಡೆ ಕೆಲವ್ರಿಗೆ ತುಂಬ ಆಸೆ ಇರುತ್ತೆ, ಉದ್ದ ಕೂದಲು ಬೇಕು, ಏನು ಮಾಡಿದ್ರು ಏನು ಎಣ್ಣೆ ಹಚ್ಕೊಂಡ್ರು ಕೂಡ ಆಯಿಲ್ ಹಚ್ಕೊಂಡ್ರು ಕೂಡ ಕೂದಲು ಬೆಳೀತಾ ಇರಲ್ಲ. ಸೊ ಈ ರೆಮಿಡಿನ ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮಗೆ ಇದೊಂದು ಒಳ್ಳೆ ರಿಸಲ್ಟ್ ಅಂತ ಹೇಳ್ತೀನಿ ನಾನು. ಸೊ ಬನ್ನಿ ಇದನ್ನು ಅಪ್ಲೈ ಮಾಡೋದು ಹೇಗಂತ ತೋರಿಸ್ತೀನಿ. ಇದನ್ನು ಇನ್ನು ವಾರಕ್ಕೆ 1-2 ಸಲ ಯೂಸ್ ಮಾಡಿ. ಟೈಮ್ ಸಿಗ್ತಾ ಇದೆ ನಿಮಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ ವಾರಕ್ಕೊಂದು 3 ಬಾರಿ ಆದರೂ ನೀವು ಅಪ್ಲೈ ಮಾಡಿ. ತುಂಬ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ನನ್ನ ಹೇರ್ಗೆ. ನಾನು ಮೊದಲೇ ಹೇಳ್ದಂಗೆ ಕೂದಲಿನ ಬುಡಕ್ಕೆ ಇದು ಮೇಯ್ನಾಗಿ ಹಚ್ಕೋಬೇಕು. ತುಂಬ ಸಲ ಕಟ್ ಮಾಡಿದ್ದೀನಿ ಕೂದಲು, ಬಟ್ ಚೆನ್ನಾಗಿ ಬೆಳೀತಾ ಇದೆ. ನನಗೂ ಲಾಂಗ್ ಹೇರ್ ಅಂದರೆ ಇಷ್ಟನೇ. ತುಂಬ ಜನ ನನ್ನ ಹತ್ರ ಕೇಳ್ತಾರೆ, ಯಾವ ಆಯಿಲ್ ಹಚ್ಕೋತೀರಾ, ಏನು ಮಾಡ್ತೀರಾ, ಹೇರ್ ತುಂಬಾ ದಪ್ಪ ಇದೆ ಹಾಗೆ ತುಂಬಾ ಉದ್ದ ಇದೆ ಅಂತ. ಸೊ ಈ ಒಂದು ಕೂದಲಿನ ಬುಡಕ್ಕೆ ನೋಡಿ ಈ ರೀತಿಯಾಗಿ ಹಚ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಹಚ್ಕೊಳ್ಳಿ. ಇದೇ ರೀತಿಯಾಗಿ ಅಪ್ಲೈ ಮಾಡ್ತಾ ಹೋಗಿ. ಮೆಂತೆ ಹಾಕಿದ್ಮೇಲೆ ಕೂದಲಿಗೆ ತುಂಬಾ ಒಳ್ಳೆಯದು. ಮೆಂತೆ ಒಂದು ಒಳ್ಳೆ ಶೈನಿ ಕೊಡುತ್ತೆ ಕೂದಲಿಗೆ. ನಮ್ಮದು ತುಂಬ ಒಳ್ಳೆ ಶೈನ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇದರಿಂದ ನಾವು ಮನೆಯಲ್ಲೇ ಸಿಗುವಂತಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ನ ಬಳಸಿ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಭಯ ಬೇಡ, ಕೂದಲು ಉದುರುತ್ತೇನೋ ಅಂತ ಯಾವುದೇ ಭಯ ಬೇಡ. ಇದರಿಂದ ಏನೂ ಸೈಡ್ ಎಫೆಕ್ಟ್ ಆಗೋದಿಲ್ಲ. 30 ದಿನದೊಳಗೆ ನಿಮಗೆ ಪಕ್ಕಾ ರಿಸಲ್ಟ್ ಗೊತ್ತಾಗುತ್ತೆ. 15 ದಿವಸದೊಳಗಡೆ ಹೇರ್ ಫಾಲ್ ಅನ್ನೋದು ಸ್ಟಾಪ್ ಆಗುತ್ತೆ. ಮೇನ್ ಕೂದಲು ಉದುರೋದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ಕೂದಲಿನ ಬುಡ ತುಂಬಾ ದುರ್ಬಲ ಆಗಿದ್ರೆ, ಡ್ಯಾಂಡ್ರಫ್ ಎಲ್ಲ ಆಗಿದ್ರೆ ಹೇರ್ ಫಾಲ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಕೂದಲಿನ ಬುಡಕ್ಕೆ ಚೆನ್ನಾಗಿ ಹಚ್ಕೊಳ್ಳಿ ಅಂತ. ಕೆಲವೊಬ್ಬರು ಎಣ್ಣೆನೇ ಹಾಕ್ಕೊಳ್ಳೋದಿಲ್ಲ, ಎಣ್ಣೆ ಹಾಕಿಲ್ಲ ಅಂದರೂ ಕೂಡ ಹೇರ್ ಫಾಲ್ ಆಗುತ್ತೆ. ಅಂದರೆ ಕೂದಲಿನ ಬುಡಕ್ಕೆ ಒಂದು ಒಳ್ಳೆ ಪೋಷಕಾಂಶ ಸಿಗ್ತಾ ಇರೋದಿಲ್ಲ. ಇವಾಗ ಕಂಪ್ಲೀಟಾಗಿ ಹಚ್ಕೊಂಡಿದ್ದೀನಿ, ಖಾಲಿಯಾಗಿದೆ ಇದು. ಹಚ್ಕೊಂಡಾದ ನಂತರ ಒಂದು ಅರ್ಧ ಗಂಟೆ ಇದೇ ರೀತಿಯಾಗಿ ಹೀಗೆ ಇರಲಿ. ಆನಂತರ ಹೇರ್ನ ವಾಶ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಹಾಗೆ ಒಂದು ಕ್ಲಿಪ್ ಹಾಕ್ಬಿಡಿ. ಹೇರ್ ವಾಶ್ ಆದ ನಂತರ ರಿಸಲ್ಟ್ ನಾನು ನಿಮಗೆ ತೋರಿಸ್ತೀನಿ, ಕೂದಲು ಎಷ್ಟೊಂದು ಶೈನಿಯಾಗಿ ಕಾಣಿಸುತ್ತೆ ಅಂತ. ಎಸ್ ಗಾಯ್ಸ್, ಕರೆಕ್ಟಾಗಿ 1/2 ಅವರ್ ಆಗಿದೆ, ಅರ್ಧ ಗಂಟೆ ಆಗಿದೆ. ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಕೂದಲಿಗೆ ಎಳ್ಕೊಂಡಿದೆ ನಾನು ಹಚ್ಚಿದಂತಹ ಒಂದು ಹೇರ್ ಪ್ಯಾಕ್. ಇವಾಗ ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ. ನಾನು ತಲೆ ಸ್ನಾನ ಮಾಡಿಬಿಟ್ಟು ಬರ್ತೀನಿ. ಇವಾಗ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನಿಮಗೂ ಕೂಡ. ಹೇರ್ ವಾಶ್ ಆಯಿತು, ಇದಿವಾಗ ಡ್ರೈ ಆಗಬೇಕು. ಇನ್ನೊಂದು ಬೇಗ ಡ್ರೈ ಆಗಬೇಕು ಅಂತ ಹೇರ್ ಡ್ರೈಯರ್ನೆಲ್ಲ ಬಳಸಕ್ಕೆ ಹೋಗಬೇಡಿ. ಸೊ
ಹೇರ್ ಡ್ರೈಯರ್ ಬಳಸಿದ್ರೆ ಹೇರ್ ಫಾಲ್ ತುಂಬ ಆಗೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಮತ್ತು ಸ್ಟ್ರೈಟ್ನರ್ ಬಳಸೋದ್ರಿಂದ ಕೂಡ ಹೇರ್ ತುಂಬಾ ವೀಕ್ ಆಗುತ್ತೆ, ಸೊ ಹೇರ್ ಫಾಲ್ ಆಗುತ್ತೆ, ಹೇರ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬೋದು. ಹೇರ್ ವಾಶ್ ಆಯಿತು, ಹೇರ್ ಡ್ರೈ ಕೂಡ ಆಯಿತು. ನೋಡ್ತಾ ಇದ್ದೀರಲ್ವಾ, ತುಂಬಾ ಶೈನಿ ಆ್ಯಂಡ್ ತುಂಬಾ ಸಿಲ್ಕಿ ಆಗಿದೆ ನನ್ನ ಹೇರ್. ನಿಮಗೆ ಫಸ್ಟ್ ಯೂಸಲ್ಲೇ ಗೊತ್ತಾಗುತ್ತೆ ನಿಮ್ಮ ಕೂದಲು ಎಷ್ಟೊಂದು ಶೈನಿ ಆಗುತ್ತೆ ಅಂತ. ನೋಡ್ತಾ ಇದ್ದೀರಲ್ವಾ, ರಿಸಲ್ಟ್ ನಿಮಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ ನಾನು. ರಿಸಲ್ಟ್ ನಿಮಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ತುಂಬ ಚೆನ್ನಾಗಾಗುತ್ತೆ. ಖಂಡಿತವಾಗ್ಲೂ ಇದನ್ನ ನೀವು ಕೂಡ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ನಾನು. ಎಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು, ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೋತೀನಿ. ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ಗಳಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದರೆ. ಎಸ್, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ರೀತಿಯ ವಿಡಿಯೋದಲ್ಲಿ. ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.